ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಂಬಿದ ಭಕ್ತರ ಕಷ್ಟಗಳಿಂದ ನಿವಾರಿಸಿ ಇಷ್ಟಾರ್ಥವನ್ನು ಸಿದ್ಧಿಸುವಂತಹ ಗಜಮುಖನ ಆರಾಧನೆಗೆ ನಾಡಿನಾದ್ಯಂತ ಭಕ್ತಗಣ ಸಜ್ಜಾಗಿರುವಂಥದ್ದು. ಹಾಗೆಯೇ ನಮ್ಮ ಪುತ್ತೂರಿನ ಕಿಲ್ಲೆ ಮೈದಾನದ ದೇವತಾ ಸಮಿತಿಯ ಸಾರ್ವಜನಿಕ ಶ್ರೀ ಗಣೇಶೋತ್ಸವಕ್ಕೆ ಸಕಲ ಸಿದ್ಧತೆಗಳು ನಡೆದಿದೆ. ಈ ವರ್ಷ 68ನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವ. ಹಾಗಾಗಿ ಈ ವರ್ಷ ಹಲವಾರು ವಿಶೇಷತೆಗಳು ತುಂಬಿರುವಂಥದ್ದು. ಪ್ರತಿ ವರ್ಷ ಕೂಡ ಅಂದರೆ 67 ವರ್ಷಗಳವರೆಗೆ ಕೂಡ ಗಣಪತಿಗೆ ಹೂವು ಹಾಗೆಯೇ ಬೆಳ್ಳಿಯಿಂದ ಅಲಂಕಾರವನ್ನು ಮಾಡಲಾಗ್ತಾ ಇತ್ತು. ಬೆಳ್ಳಿಯ ಆಭರಣಗಳಿಂದ ಗಣಪ ಶೋಭಿಸ್ತಾ ಇದ್ದ. ಆದರೆ ಈ ವರ್ಷ ಗಣಪನಿಗೆ ಬೆಳ್ಳಿಯ ಜೊತೆಗೆ ಸ್ವರ್ಣದ ಸ್ಪರ್ಶ ಕೂಡ ಸಿಕ್ಕಿರುವಂಥದ್ದು. ಅದರ ಜೊತೆಗೇನೆ ಇಲ್ಲಿ ಬಂದು ಗಣಪತಿಯಲ್ಲಿ ಇಷ್ಟಾರ್ಥವನ್ನು ಬೇಡಿಕೊಳ್ಳುವಂತಹ ಭಕ್ತರಿಗೆ ವಿಶೇಷವಾಗಿ ಬಾಲ ಗಣಪತಿ ಹೋಮವನ್ನು ಮಾಡಿಸುವಂತಹ ಅವಕಾಶವನ್ನು ಕೂಡ ಕಲ್ಪಿಸಿರುವಂಥದ್ದು. ಹಾಗಾದರೆ ಬನ್ನಿ, ಯಾವ ರೀತಿಯಾಗಿ ಸಿದ್ಧತೆಗಳು ನಡೀತಾ ಇದೆ, ಬಾಲ ಗಣಪ ಹೋಮದ ವಿಶೇಷತೆ ಏನು, ಗಣೇಶನ ಮೂರ್ತಿ ವಿಗ್ರಹ ಯಾವ ರೀತಿಯಾಗಿ ತಯಾರಾಗಿದೆ, ಇವೆಲ್ಲವನ್ನ ಕೂಡ ನೋಡ್ಕೊಂಡು ಬರೋಣ. ಪ್ರತಿಷ್ಠಾಪನೆಗೊಂಡು 7 ದಿನಗಳ ಕಾಲ ಭಕ್ತರಿಂದ ಹಲವಾರು ಪೂಜೆ ಪುನಸ್ಕಾರಗಳನ್ನು ಪಡೆಯಲಿಕ್ಕಿರುವಂಥ ಕಿಲ್ಲೆ ಮೈದಾನದ ಗಣಪನ ವಿಗ್ರಹ ತಯಾರಾಗಿರುವಂಥದ್ದು. ಗಣೇಶನ ವಿಗ್ರಹನ ತಯಾರು ಮಾಡಿರುವಂತಹ ರಮೇಶ್ ಅವರಿದ್ದಾರೆ, ಮಾತಾಡಿಸಬೇಕು. ಯಾಕೆಂತ ಹೇಳಿದ್ರೆ ಪ್ರತಿ ವರ್ಷ ಕೂಡ ಗಣೇಶನ ವಿಗ್ರಹ ಇವರೇ ತಯಾರು ಮಾಡುವಂಥದ್ದು. ಆದರೆ ಈ ಬಾರಿ ವಿಶೇಷವಾಗಿದೆ, ಸ್ವರ್ಣದ ಸ್ಪರ್ಶ ಕೂಡ ಸಿಕ್ಕಿರುವಂಥದ್ದು. ಮಾತಾಡ್ಸೋಣ ಬನ್ನಿ. ನಮಸ್ತೆ ಸರ್, ಹೇಗಿದ್ದೀರಾ ಸರ್? ಗಣೇಶೋತ್ಸವ ಅಂತ ಹೇಳಿದರೆ ನಿಮಗೆ ಸ್ಪೆಷಲ್ ಆಗಿರುತ್ತೆ. ಯಾಕೆಂತ ಹೇಳಿದರೆ ಗಣೇಶನ ವಿಗ್ರಹವನ್ನು ತಯಾರು ಮಾಡೋದೇ ಒಂದು ಸಂಭ್ರಮ. ಹಾಗಾಗಿ ಈ ಬಾರಿ ಚಿನ್ನ ಕೂಡ ಗಣಪನ ವಿಗ್ರಹದಲ್ಲಿ ಇರೋವಂಥದ್ದು. ಹಾಗಾಗಿ ಯಾವೆಲ್ಲ ಭಾಗಗಳ ಆಭರಣಗಳು ಚಿನ್ನದಿಂದ ತಯಾರು ಮಾಡಿದೆ? ಚಿನ್ನದಲ್ಲಿದು ತಗಡೆ ಎಲ್ಲ ಹಸಿದು, ಇದೆಲ್ಲ ಚಿನ್ನವೇ ಮೇಲಗೆ. ಇದು ಈ ಅರಕ್ಕೆ ಬಂದದೇ ಚಿನ್ನದಲ್ಲಿ ಇದು ಮಾಡಿದ್ವಿ ಈ ಸಲ. ಚೆಂಡಿಲಿಗೆ ಕಿರೀಟ ಇದೆಲ್ಲ ಚಿನ್ನಗಳೇ. ದಾಡೆ ಈ ವರ್ಷ ಮುಂಚೆ ಎಲ್ಲ ಬೆಳ್ಳಿದೇ ಇತ್ತು. ಪ್ರತಿ ವರ್ಷ ಕೂಡ ಕೆಲವೊಂದು ಕಡೆಯಲ್ಲಿ ನಾನು ಹೇಳಿದ್ದನ್ನು ಕೇಳಿದ್ದೀನಿ, ವರ್ಷ ಹೋಗ್ತಾ ಇದ್ದಾಗೇ ಗಣಪನ ಗಾತ್ರ ಏನಿರುತ್ತೋ ಅದು ಸ್ವಲ್ಪ ದೊಡ್ಡದಾಗ್ತಾ ಬರುತ್ತೆ ಅನ್ನೋವಂಥದ್ದು. ಹಾಗಾಗಿ 1-2 ಇಂಚಿ ವರ್ಷ ಜಾಸ್ತಿ ಆಗ್ತಾ ಬರ್ತದೆ. ಈಗ ಒಂದು 6 ಫೀಟು ಗಣೇಶೋತ್ಸವ ಇದುಂಟು. ಎಷ್ಟು ದಿನ ತಗೊಂಡಿದ್ದೀರಾ ಸರ್? ನಾನು ಇದಕ್ಕೆ 1 ವಾರ ತಗೊಳ್ತೇನೆ. ನಿಮಗೆ ಎಷ್ಟು ಸ್ಪೆಷಲ್ ಸರ್ ಗಣೇಶೋತ್ಸವ ಅಂತ ಹೇಳಿದ್ರೆ? ಭಾಳ ಖುಷಿ. ಹಾಗೆಯೇ ಇಲ್ಲಿರುವಂತಹ ದೊಡ್ಡ ಗಣಪನ ಜೊತೆಗೆ ಸಣ್ಣ ಗಣಪತಿಯನ್ನು ಕೂಡ ಇಡ್ತಾರೆ ಸರ್, ಅದನ್ನು ಇಲ್ಲೇ ತಯಾರು ಮಾಡ್ತೀರಾ? ಇಲ್ಲೇ ತಯಾರು ಮಾಡ್ತೇವೆ. ಮೇಲೆ ಉಂಟು, ಇಲ್ಲಿ ಜಾಗ ಇಕ್ಕಟ್ಟಾದ ಕಾರಣ ಮೇಲೆ ನಾವು ಮಾಡ್ತಿದ್ದೇವೆ. ಅದಕ್ಕೂ ಏನಾದರೂ ಚಿನ್ನದ ಸ್ಪರ್ಶ? ಅದಕ್ಕೆಲ್ಲ ಬೆಳ್ಳಿದೆ ಎಲ್ಲ ಚಿನ್ನ. ಶ್ರೀ ದೇವತಾ ಸಮಿತಿ ಕಿಲ್ಲೆ ಮೈದಾನ ಇದರ ವತಿಯಿಂದ 68ನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವಕ್ಕೆ ಸಕಲ ಸಿದ್ಧತೆಗಳು ನಡೆದಿರುವಂಥದ್ದು. ಸಮಿತಿಯ ಅಧ್ಯಕ್ಷರಾಗಿರುವಂಥ ಅಭಿಜಿತ್ ಶೆಟ್ಟಿ ಅವರಿದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ಕಿಲ್ಲೆ ಮೈದಾನದ ಗಣೇಶೋತ್ಸವ ಅಂತ ಹೇಳಿದರೆ ಹತ್ತೂರಿನ ಜನರಿಗೆ ಸಂಭ್ರಮ. ಒಮ್ಮೆ ಇಲ್ಲಿಗೆ ಬಂದು ಗಣಪತಿಯನ್ನು ಕಣ್ತುಂಬಿಕೊಳ್ಬೇಕು ಅಂತ ಬರ್ತಾರೆ. ಹಾಗಾಗಿ ಈ ಬಾರಿ 2 ವಿಶೇಷಗಳು ಇರೋವಂಥದ್ದು. ಬಾಲ ಗಣಪತಿ ಹೋಮ, ಅದರ ಜೊತೆಗೇನೆ ಗಣಪತಿ ದೇವರಿಗೆ ಸ್ವರ್ಣದ ಸ್ಪರ್ಶ ಆಗಿದೆ ಅನ್ನೋವಂಥದ್ದು. ಸ್ವರ್ಣದ ಸ್ಪರ್ಶದ ಬಗ್ಗೆ ಪ್ರಥಮವಾಗಿ ಹೇಳೋದಾದರೆ ಈ ಯೋಜನೆಯ ಬಗ್ಗೆ, ನಿಮಗೆ ನಿಮ್ಮ ತಂದೆಯವರು ಇರಬೇಕಾದ್ರೆ ಬೆಳ್ಳಿಯ ಸ್ಪರ್ಶವನ್ನು ಕೊಟ್ಟಿದ್ರು, ನಿಮಗೆ ಚಿನ್ನದ ಸ್ಪರ್ಶ ಕೊಡಬೇಕು ಅಂತ ಯಾಕೆ ಯೋಚನೆಗಳು ಬಂತು, ಅದರ ಬಗ್ಗೆ ಹೇಳೋದು? 67 ವರ್ಷಗಳಿಂದ ಭಕ್ತಿ ಶ್ರದ್ಧೆಯಿಂದ ಆಚರಿಸಿಕೊಂಡು ಬರುತ್ತಿರುವಂಥ ಗಣೇಶೋತ್ಸವ ಇದು. ಬಹಳಷ್ಟು ಜನರಿಗೆ ಬಹಳಷ್ಟು ಸಿದ್ಧಿಯಾಗಿರುವಂಥ ಗಣಪತಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಹಾಗೆ ತುಂಬ ಹರಕೆದು ಬಂಗಾರದ್ದು ಆಭರಣಗಳು ಇತ್ತು, ಚಿಕ್ಕದು. ಅದನ್ನೆಲ್ಲ ಸೇರಿಸಿಕೊಂಡು ಒಳ್ಳೆಯ ರೀತಿಯಲ್ಲಿ ಒಂದು ದೇವರಿಗೆ ಬಂಗಾರಿದು ಕವಚ ಮಾಡುವಂಥ ಒಂದು ಉದ್ದೇಶದಿಂದ ಈ ಬಾರಿ ಮಾಡಿರುವಂಥದ್ದು. ಬಹಳಷ್ಟು ಚೆನ್ನಾಗಿ ಅದು ಮೂಡಿ ಬಂದಿದೆ. ಯಾವೆಲ್ಲ ಆಭರಣಗಳು ಗಣಪನಿಗೆ ಇದಾಗಿದೆ? ಸೊಂಡಿಲ ಪಟ್ಟಿ ಮತ್ತು ದಾಡೆಗಳು ಮತ್ತು ದೊಡ್ಡ ಆಭರಣಗಳನ್ನು ಸ್ವರ್ಣ ಲೇಪಿತ ಮಾಡಿದ್ದೇವೆ ಈ ವರ್ಷ. ಹಾಗೆಯೇ ಬಾಲ ಗಣಪತಿ ಹೋಮ ವಿಶೇಷವಾಗಿರುವಂಥದ್ದು, ಅದರ ಬಗ್ಗೆ? ಈ ಬಾರಿ ವಿಶೇಷ ಅಂದರೆ ಮೊದಲನೇ ಬಾರಿಗೆ ಲೋಕ ಕಲ್ಯಾಣಾರ್ಥವಾಗಿ ಬಾಲಗಣಪತಿ ಹೋಮ ಮಾಡಲಿಕ್ಕೆ ಉದ್ದೇಶಿಸಿದ್ದೇವೆ. ವಿಶೇಷತೆ ಏನಂದರೆ ಈ ಹೋಮ ಸೂರ್ಯೋದಯದ ಮುಂಚಿತ ಮುಗಿಬೇಕಂತ, ಪೂರ್ಣಾಹುತಿ ಆಗಬೇಕು. ಹಾಗೆ ಈ ಹೋಮವು 4:15 ಗಂಟೆಗೆ ಮುಂಜಾನೆ ಶುರುವಾಗಿ 6:30 ಮುಂಚೆ ಪೂರ್ಣಾಹುತಿ ಆಗುವಂಥ ಹೋಮ ಇದು.
ಭಾಳಷ್ಟು ಜನರ ಅಪೇಕ್ಷೆ ಇತ್ತು ಮಾಡಬೇಕಂತ. ಆಮೇಲೆ ಎಲ್ಲ ವಿಚಾರ ಮಾಡಿದಾಗ ಇದು ತುಂಬ ಒಳ್ಳೆಯ ಹೋಮ ಅಂತ ಹೇಳಿದರು ದೈವಜ್ಞರೆಲ್ಲ. ಹಾಗೆ ನಾವು ಮಾಡಲಿಕ್ಕೆ ಈ ವರ್ಷ ಉದ್ದೇಶಿಸಿದ್ದೇವೆ. ಬೇರೆ ಯಾವೆಲ್ಲ ಪೂಜಾ ಪುನಸ್ಕಾರಗಳು ಇರುತ್ತೆ? ಕೊನೆಯ ದಿವಸ ವಿಶೇಷವಾಗಿ 108 ಕಾಯಿಯ ಗಣಹೋಮ ಇರುತ್ತದೆ. ಮತ್ತು ಬಲಿ ಸೇವೆ, ದೇವರಿಗೆ ಅತ್ಯಂತ ಪ್ರಿಯವಾದಂಥ ಬಲಿ ಸೇವೆ ಇದೆ ಇಲ್ಲಿ. ಮತ್ತು ಕೊನೆಯ ದಿವಸ ರಾತ್ರಿ ದೈವಗಳ ನೇಮ ನಡೆಯುವಂಥ ಪ್ರತೀತಿ ಇದೆ. ಈ ಗಣೇಶೋತ್ಸವ ಈ ಜಾಗೆ ರಕ್ತೇಶ್ವರಿಯ ಜಾಗೆ ಸಾನ್ನಿಧ್ಯ ಇರುವಂಥದ್ದು. ರಕ್ತೇಶ್ವರಿಗೆ ಒಂದು ಕೋಲ ಕೊಡಬೇಕನ್ನೋ ಗುರು ಹಿರಿಯರ ಮುಂಚೆಯಿಂದ ನಡೆದುಕೊಂಡು ಬರ್ತಿರುವಂಥ ವಾಡಿಕೆ. ಆ ದೈವದ ಕೋಲನು ಲಾಸ್ಟ್ ದಿವಸ ನಡೆಯುವಂಥ ವಿಶೇಷತೆ ಇದೆ. ಬಾಲಗಣಪತಿ ಹೋಮ ಅನ್ನುವಂಥದ್ದು ದೈವಜ್ಞರು ಹೇಳಿದ ಕಾರಣ ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ ನೀವು, ಇದನ್ನು ಮಾಡಿದರೆ ಏನೆಲ್ಲ ಅನುಕೂಲಗಳು ಆಗುತ್ತೆ ಅಂತ ಅದರ ಬಗ್ಗೆ ಹೇಳಿ. ತುಂಬ ಅನುಕೂಲ ಇದೆ ಅಂತ ಈ ಭಾಳಷ್ಟು ಒಳ್ಳೆಯ ಹೋಮ ಅಂತ ಹೇಳ್ತಾರೆ. ಎಲ್ಲ ರೀತಿಯಲ್ಲಿಯೂ ಗಣಪತಿ ಅಂದರೆ ವಿಘ್ನ ವಿನಾಶಕ ಅಂತ ಹೇಳ್ತಾರೆ. ಎಲ್ಲ ವಿಘ್ನಗಳಿಗೂ ನಿವಾರಿಸುವಂಥ ಶಕ್ತಿ ಇರುವಂಥ ಹೋಮ ಅಂತ ಹೇಳುವ ವಿಚಾರ ಇದೆ. ಹಾಗೆ ಎಲ್ರಿಗೂ ಇದರದ್ದು ಪಡೆದುಕೊಳ್ಬೋದು ಅಂತ ಹೇಳಿದೆ. ಅಧ್ಯಕ್ಷರಾಗಿ ನೀವು ಮುಂದೆ ನಿಂತು ಎಲ್ಲ ಕೆಲಸಗಳನ್ನು ಮಾಡಿಸ್ತಾ ಇದ್ದೀರಾ. ನಿಮ್ಮ ಸಮಿತಿಯಲ್ಲಿರುವಂಥ ಪ್ರತಿಯೊಬ್ಬರೂ ಕೂಡ ಇಲ್ಲಿ ಅವರ ಒಂದು ಶ್ರಮ ಕಾಣಿಸ್ತಾ ಇರುವಂಥದ್ದು. ಹಾಗೆ ಸಮಿತಿಯ ಬಗ್ಗೆ ಹೇಳೋದಾದರೆ ಮುಂಚೆ ಈ ಗಣಪತಿ ಉತ್ಸವಕ್ಕೆ ಮಕ್ಕಳ ಜೋಕುಲೆ ಗಣಪತಿ ಅಂತ ಹೇಳ್ತಾ ಇದ್ರು. ಆಮೇಲೆ ಮಲ್ಲಿಯರ ಗಣಪತಿ ಅಂತ ಹೇಳ್ತಾಯಿದ್ರು. ಆಮೇಲೆ ಸುಧಣ್ಣನ ಗಣಪತಿ ಅಂತ ಹೇಳ್ತಾರೆ. ಹಾಗೆ ಎಲ್ಲರೂ ಸೇರಿಕೊಂಡು ಮಾಡುವಂಥ ಗಣೇಶೋತ್ಸವ ಇದು. ಯಾವುದೇ ಪಕ್ಷಾತೀತವಾಗಿ ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲರೂ ದೇವರ ಸೇವಾ ಮನೋಭಾವದಿಂದ ಮಾಡುವಂಥ ಒಂದು ಉದ್ದೇಶದಿಂದ ಎಲ್ಲರೂ ಸೇರಿಕೊಂಡು ಮಾಡುವಂಥ ವಿಷಯವಾಗಿದೆ. ಸರ್, ಹಾಗೆಯೇ ಅನ್ನದಾನದ ಬಗ್ಗೆ ಹೇಳಿ. ವಿಶೇಷ ಈ ಗಣೇಶೋತ್ಸವದಲ್ಲಿ ಅಂದರೆ 7 ದಿವಸದ ಕಾಲ ಮಹಾಲಿಂಗೇಶ್ವರನ 10 ದಿವಸದ ಜಾತ್ರೆ ಬಿಟ್ಟರೆ ಮತ್ತೆ ಸುದೀರ್ಘವಾಗಿ ನಡೆಯುವಂಥ ಉತ್ಸವ ಅಂದರೆ ಕಿಲ್ಲೆ ಮೈದಾನದ ಗಣೇಶೋತ್ಸವ 7 ದಿವಸ ಕೂಡ ಸಾವಿರಾರು ಭಕ್ತಾದಿಗಳು ಬಂದು ಅನ್ನ ಪ್ರಸಾದವನ್ನು ಮಹಾಗಣಪತಿದು ಸ್ವೀಕರಿಸ್ತಾರೆ. ಸಾವಿರಾರು ಭಕ್ತಾದಿಗಳು ಮಧ್ಯಾಹ್ನದ ಅನ್ನ ಪ್ರಸಾದ ರಾತ್ರಿವರೆಗೂ ನಡೆಯುವಂಥ ಪ್ರತೀತಿ ಇರುವಂಥ ಉತ್ಸವ ಇದು. ಅದರಿಂದಾಗಿಯೇ ದೇವರ ಕಳೆ ಜಾಸ್ತಿ ಅಂತ ಎಲ್ಲರೂ ಹೇಳುವಂಥ ಪ್ರತೀತಿ ಇದೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಕಿಲ್ಲೆ ಮೈದಾನದಲ್ಲಿ ವೈಭವದಿಂದ ವಿರಾಜಮಾನರಾಗೋದಕ್ಕೆ ಗಣೇಶನ ವಿಗ್ರಹ ತಯಾರಾಗಿರುವಂಥದ್ದು. ಪ್ರತಿ ವರ್ಷ ಕೂಡ ಬೆಳ್ಳಿ ಹಾಗೆಯೇ ಹೂವಿನಿಂದ ಅಲಂಕಾರಗೊಂಡ್ರೆ ಈ ಬಾರಿ ಸ್ವರ್ಣದಿಂದ ಕೂಡ ಗಣಪತಿ ಅಲಂಕಾರಗೊಂಡಿದ್ದಾರೆ. ಸುಧಾಕರ ಶೆಟ್ಟಿ ಅವರು ಅಂದರೆ ಇವಾಗಿನ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಅಭಿಜಿತ್ ಶೆಟ್ಟಿ ಅವರ ತಂದೆ ಬೆಳ್ಳಿಯ ಸ್ಪರ್ಶವನ್ನ ಕೊಟ್ಟರೆ ಅವರ ಮಗ ಚಿನ್ನದ ಸ್ಪರ್ಶವನ್ನ ಕೊಟ್ಟಿದ್ದಾರೆ. ಹಾಗಾಗಿ ಈ ಬಾರಿ ಪುತ್ತೂರಿನ ಹತ್ತೂರಿನ ಜನರಿಗೆ ಕಿಲ್ಲೆ ಮೈದಾನದ ಗಣೇಶ ತುಂಬಾನೇ ವಿಶೇಷವಾಗಿರ್ತಾರೆ. ಅದರ ಜೊತೆಗೇನೆ ಈ ಬಾರಿ ಬಾಲ ಗಣಪತಿ ಹೋಮ ಕೂಡ ನಡೀಲಿಕ್ಕಿರುವಂಥದ್ದು. ಇದು ವಿಶೇಷದಲ್ಲಿ ವಿಶೇಷ. ಪುತ್ತೂರಿನಲ್ಲಿ ಪ್ರಪ್ರಥಮ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಪ್ರತಿಯೊಬ್ಬರು ಕೂಡ ಬಾಲ ಗಣಪ ಹೋಮ ಅನ್ನುವಂಥದ್ದು ಮನೆಗಳಲ್ಲಿ ನಡೆಯುವಂಥದ್ದು. ಆದರೆ ಈ ಬಾರಿ ಸಾರ್ವಜನಿಕವಾಗಿ ಮಾಡಬೇಕು ಅನ್ನುವಂಥ ಉದ್ದೇಶದಿಂದಾಗಿ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಕಿಲ್ಲೆ ಮೈದಾನ ಇವರು ತೀರ್ಮಾನವನ್ನ ಮಾಡಿ ಈ ಬಾರಿ ಕಿಲ್ಲೆ ಮೈದಾನದಲ್ಲಿ ಬಾಲ ಗಣಪತಿ ಹೋಮ ಕೂಡ ನಡೀಲಿಕ್ಕಿರುವಂಥದ್ದು. ಇದರಲ್ಲಿ ಕೂಡ ನೀವು ಭಾಗಿಯಾಗಿ ಅದರ ಜೊತೆಗೇನೆ 7 ದಿನಗಳ ಕಾಲ ನಡೆಯುವಂತಹ ಗಣೇಶೋತ್ಸವದಲ್ಲಿ ಕೂಡ ಭಾಗಿಯಾಗಿ ಗಣಪತಿಯ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಕ್ಯಾಮರಾ ಪರ್ಸನ್ ಕಾರ್ತಿಕ್ ಜೊತೆ ಸುಮಿತ್ರಾ ವಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಎಟಿಎಂ ಕಾರ್ಡ್ ಮರೆತು ಬಂದೆ, ಅರ್ಜೆಂಟ್ ಆಗಿ ಎಟಿಎಂನಿಂದ ಹಣ ಬೇಕಿತ್ತು, ಅಯ್ಯೋ ಏನ್ ಮಾಡೋದು ಈಗ ಅಂತ ಯೋಚಿಸ್ತಿದ್ದೀರಾ? ಚಿಂತೆ ಬಿಟ್ಟು ಬಿಡಿ, ಪುತ್ತೂರು 1 ಎಟಿಎಂಗೆ ಬನ್ನಿ. ನಿಮ್ಮ ಮೊಬೈಲ್ನಲ್ಲಿರೋ ಗೂಗಲ್ ಪೇ, ಫೋನ್ ಪೇ, ಪೇಟಿಎಂ ಸ್ಕ್ಯಾನರ್ ಬಳಸಿ ಕಾರ್ಡ್ ಇಲ್ಲದೆಯೇ ಸುಲಭವಾಗಿ ಹಣ ವಿತ್ಡ್ರಾ ಮಾಡಿ. ಹಣ ತೆಗೆಯುವುದು ಮಾತ್ರವಲ್ಲ, ಹಣ ಡೆಪಾಸಿಟ್ ವ್ಯವಸ್ಥೆಯೂ ಲಭ್ಯ. ಈಸಿಯಾಗಿ ಭೀಮ್ ಆಪ್ ಮೂಲಕ ಅಕೌಂಟ್ ಲಿಂಕ್ ಮಾಡಿ ಕೆನರಾ ಬ್ಯಾಂಕ್, ಬ್ಯಾಂಕ್ ಆಫ್ ಬರೋಡಾ, ಸೌತ್ ಇಂಡಿಯಾ ಬ್ಯಾಂಕ್, ಇಂಡಿಯನ್ ಬ್ಯಾಂಕ್, ಫೆಡರಲ್ ಬ್ಯಾಂಕ್, ಸೆಂಟ್ರಲ್ ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್, ಯೂನಿಯನ್ ಬ್ಯಾಂಕ್, ಕಾರ್ಪೊರೇಷನ್ ಬ್ಯಾಂಕ್ ಹೀಗೆ ಒಟ್ಟು 13 ಬ್ಯಾಂಕ್ ಖಾತೆಗಳಿಗೆ ಒಂದೇ ಎಟಿಎಂ ಮೂಲಕ ಈಸಿಯಾಗಿ ಯುಪಿಐ ಸ್ಕ್ಯಾನ್ ಮೂಲಕ ಡೆಪಾಸಿಟ್ ಮಾಡುವ ವ್ಯವಸ್ಥೆ. ಪುತ್ತೂರಿನ ಕೇಂದ್ರ ಭಾಗಗಳಾದ 3 ಕಡೆ ನಮ್ಮ ಎಟಿಎಂ ಸೌಲಭ್ಯ. ಗಾಂಧಿ ಕಟ್ಟೆ ಬಳಿ ಕೆಎಸ್ಆರ್ಟಿಸಿ ಕಮರ್ಷಿಯಲ್ ಬಿಲ್ಡಿಂಗ್ನ ಫಸ್ಟ್ ಫ್ಲೋರ್, ಪುತ್ತೂರು ಮುಖ್ಯ ರಸ್ತೆಯ ಹರಿಪ್ರಸಾದ್ ಹೋಟೆಲ್ ಎದುರುಗಡೆ. ಇದರೊಂದಿಗೆ ಸುಳ್ಯದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿಯೂ ಸೇವೆ ನೀಡುತ್ತಿರುವ ಈಸಿ ಎಟಿಎಂ. ಪುತ್ತೂರು 1 ಎಟಿಎಂ ಬಳಸಿ ಸುಲಭವಾಗಿ ಹಣ ಪಡೆಯಿರಿ, ಹಣ ಡೆಪಾಸಿಟ್ ಕೂಡ ಮಾಡಿ.